ನಮಸ್ಕಾರ. ತುಳುನಾಡಿನಲ್ಲಿ ಆಟಿ ಆಚರಣೆಯ ಬಗ್ಗೆ, ಆಷಾಢ ಆಚರಣೆಯ ಬಗ್ಗೆ ಒಂದಷ್ಟು ಗಂಟೆಗಳ ಕಾಲ ಮಾತಾಡಬಹುದು. ಆಟಿಯಲ್ಲಿ ಒಂದು ವಿಶಿಷ್ಟ ಪರಂಪರೆ ಇದೆ. ಹೊಸತ್ತಾಗಿ ಮದುವೆ ಆಗಿರುವಂತಹ ಮದುಮಗಳನ್ನ ತವರು ಮನೆಗೆ ಕಳಿಸುವಂತ ಪದ್ಧತಿ. ಅದಕ್ಕೆ ತುಳುವಲ್ಲಿ ಆಟಿಕುಲ್ಲುನಿ ಅಂತ ಮಾತಿದೆ. ಅಂತ ಹೇಳಿದ್ರೆ ಆಷಾಢದಲ್ಲಿ ತವರು ಮನೆಯಲ್ಲಿ ವಾಸಿಸುವುದು, ಕುಳಿತುಕೊಳ್ಳುವುದು ಅಂತ ಅರ್ಥ. ಯಾಕೆ ಆಷಾಢದಲ್ಲಿ ಹೊಸ ಮದುಮಗಳು ತವರು ಮನೆಗೆ ಹೋಗ್ಬೇಕು? ಇದರೊಳಗೆ ಕೆಲವರು ಹೇಳುವಂತದ್ದು, ಆಷಾಢದಲ್ಲಿ ಯಾಕೆ ತವರು ಮನೆಗೆ ಕಳಿಸ್ಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ಗಂಡ ಹೆಂಡತಿ ಸಂಯೋಗ ಆದ್ರೆ ಆವಾಗ ಗರ್ಭ ನಿಂತ್ರೆ ಆಮೇಲೆ ಹೆರುವಂತ ಸಮಯ ಅದು ಏಪ್ರಿಲ್ ತಿಂಗಳಿನ ಸಮೀಪ ಆಗ್ತದೆ. ಆ ಸಂದರ್ಭದಲ್ಲಿ ಸುಡು ಸುಡು ಅನ್ನುವಂತ ಬಿಸಿಲು ಗರ್ಭಕ್ಕೆಲ್ಲ ಸಮಸ್ಯೆ ಆಗ್ತದೆ ಅಂತ ಒಂದು ರೀತಿ ಹೇಳ್ತಾರೆ. ಖಂಡಿತ ಸರಿಯಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆ ಇರ್ತದೆ ಆ ತಿಂಗಳಲ್ಲಿ, ಆದ್ರಿಂದ ಅದು ಸಮಸ್ಯೆ ಅಲ್ಲ. ಹಾಗಾದ್ರೆ ಆಷಾಢದಲ್ಲಿ ತಾಯಿ ಮನೆಗೆ ಕುಳಿತುಕೊಳ್ಳಕ್ಕೆ ಯಾಕೆ ಹೊಸ ಮದುಮಗಳು ಹೋಗ್ಬೇಕು? ಕಾರಣ ಕರುಳ ಬಳ್ಳಿಯ ಸಂಬಂಧ, ಕರ್ಲರ್ಣ ಅಂತ ಹೇಳ್ತಾರೆ. ಏನಿದರ ಅರ್ಥ? ತನ್ನ ಮಗಳು ಹೊಸತಾಗಿ ಮದುವೆ ಆಗಿ ಹೋಗಿದ್ದಾಳೆ. ಕೆಳಗಿಟ್ರೆ ಇರುವೆ ಕೊಂಡೋಗ್ತದೆ, ಮೇಲಿಟ್ರೆ ಕಾಗೆ ಕೊಂಡೋಗ್ತದೆ ಅಂತೇಳಿ ಬಹಳ ಜತನದಿಂದ ನನ್ನ ಮಗಳನ್ನ ಸಾಕಿದ್ದೇವೆ. ಮೊನ್ನೆ ಕಂಡಂತಹ ಹುಡುಗನಿಗೆ ಸಂಬಂಧವನ್ನ ಕಟ್ಟಿ ನಾವು ಮದುವೆಯನ್ನ ಮಾಡಿದ್ದೇವೆ. ಆ ಮನೆಯವರನ್ನ ಬಹಳ ಗೋಗರೆದು ಅವರಲ್ಲಿ ಪ್ರಾರ್ಥಿಸಿ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೆಣ್ಣನ್ನ ಕಳಿಸಿಕೊಟ್ಟಿದ್ದೇವೆ. ಈ ಒಂದು ಕಷ್ಟದ ಸಂದರ್ಭದಲ್ಲಿ ಅವರಿಗೆ ಉಣ್ಣಕ್ಕೆ ಗತಿ ಇಲ್ಲ. ಆಟಿ ತಿಂಗಳಲ್ಲಿ ನನ್ನ ಮಗಳಿಗೆ ಉಣ್ಣಕ್ಕೆ ಕೊಡ್ತಾರೋ ಇಲ್ಲೋ, ಪಾಪ ನನ್ನ ಮಗಳು ಬಂದ್ರೆ ನಾವು ಉಣ್ಣದೆ ನಮ್ಮ ಮಗುವಿಗೆ ಕೊಡ್ತಾ ಇದ್ವಿ ಅನ್ನುವಂತ ಒಂದು ಪ್ರೀತಿ, ಅಂತ ವಾತ್ಸಲ್ಯ. ಒಂದು ವೇಳೆ ಆಷಾಢ ತಿಂಗಳಲ್ಲಿ ಹೊಸ ಮದುಮಗಳು ಹೋಗಿದ್ದಾಳೆ, ಸಿಡಿಲು ಬರ್ತದೆ, ಗುಡುಗು ಬರ್ತದೆ, ಅಲ್ಲಿ ಒಂದಷ್ಟು ರೋಗಗಳು ಬರ್ತವೆ. ತನ್ನ ಮಗಳು ಹೆದರಿ ನನಗೆ ಗಂಡನ ಮನೆ ಬೇಡ, ನಾನು ಓಡಿ ತವರು ಮನೆಗೆ ಬರ್ತೇನೆ ಅಂತೇಳಿ ಓಡಿ ಬಂದ್ರೆ ಅಂತ ಹೇಳಿದ್ರೆ ಹೆದರಿದ್ರೆ, ಅದಕ್ಕೋಸ್ಕರ ಹೊಸತಾಗಿ ಮದುವೆ ಆದ ಸಂದರ್ಭದಲ್ಲಿ ಅವರಿಗೆ ಅಭ್ಯಾಸ ಆಗುವುದಕ್ಕೋಸ್ಕರ ಅವರನ್ನ ತಾಯಿ ಮನೆಗೆ ಕರ್ಕೊಂಡೋದು ಬರುವಂತ ಕ್ರಮ. ಇನ್ನೊಂದು, ಆಷಾಢಕ್ಕಿಂತ 1.5 ತಿಂಗಳಿಗಿಂತ ಮುಂಚಿತವಾಗಿ ತುಳುನಾಡಿನಲ್ಲಿ ಮದುವೆ ಸಮಾರಂಭ ನಿಲ್ತದೆ. ಅದು ಕಾರ್ತೆಲ್ ತಿಂಗಳು ಅಂತ ಹೇಳ್ತಾರೆ. ಹತ್ತನಾವಜಿಯಿಂದ ನಂತರ ಅದಕ್ಕಿಂತ ಮುಂಚೆ ಮದುವೆ ಎಲ್ಲ ಆಗಿರ್ತದೆ. ಮದುವೆ ಆದ ತಕ್ಷಣ ಈಗಿನವರ ಹಾಗೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು ಹಿಂದಿನ ದಿನಗಳಲ್ಲಿ ಇರಲಿಲ್ಲ. ಅದು ಇತ್ತೀಚಿನ ಹುಚ್ಚಾಟಗಳು, ಅದೊಂದು ನಿಯಂತ್ರಣ ಹೇಳ್ತಾರೆ. ಇಲ್ಲ, ಹಸಿವಾದಾಗ ಉಣಬೇಕು, ಇದು ನಮ್ಮ ತುಳುನಾಡಿನ ಪದ್ಧತಿ. ಆವಾಗ ಮೊದಲು ಮದುವೆಯಾದಂತಹ ಆ ಸಪತ್ನಿಯೊಂದಿಗೆ ಇರುವಂತಹ ಒಂದು ಮೌಲ್ಯಯುತವಾದಂತಹ ಒಂದು ಸಂಯೋಗ, ಅದೊಂದು ಪುತ್ರವನ್ನ ಪ್ರಾಪ್ತಿಗೊಳಿಸುವಂತೆ ಭಗವಂತನನ್ನ ಪ್ರಾರ್ಥಿಸುತ್ತಾ ಒಂದು ಸುಪುತ್ರನನ್ನ ಪಡೆಯುವಂತಹ ಅಲ್ಲ, ಒಂದು ಒಳ್ಳೆಯ ಮಗಳನ್ನ ಪಡೆಯುವಂತಹ ಒಂದು ಸುಯೋಗ. ಆದ್ರಿಂದ ಇಂತಹ ಸಂಬಂಧಗಳನ್ನ ಹಿಂದೆ ಅದನ್ನು ತಡೆಯುವಂತ ಪದ್ಧತಿ ಇರಲಿಲ್ಲ. ಮದುವೆ ಆದ ತಕ್ಷಣ ಇವರಿಗೆ ಗರ್ಭ ನಿಂತಿರ್ತದೆ. ಗರ್ಭ ನಿಂತಿದ್ದರೆ ಆ ಪ್ರಥಮ ಗರ್ಭ, ತನ್ನ ಮಗಳಿಗೆ ಪ್ರಥಮ ಗರ್ಭ ನಿಂತಿದೆ, ಆ ಗರ್ಭಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯ ಮದ್ದುಗಳು ಆಷಾಢ ತಿಂಗಳಲ್ಲಿ ಯಾವ ರೀತಿಯ ಮದ್ದುಗಳನ್ನು ಕೊಡಬೇಕು, ವರ್ಷ ಪೂರ್ತಿ ಆ ಮಗುವಿಗೆ ಅಲ್ಲ ತನ್ನ ಮಗಳಿಗೆ ಗರ್ಭವತಿಗೆ ಯಾವ ರೀತಿಯ ಆರೋಗ್ಯವನ್ನ ಪ್ರಾಪ್ತಿ ಮಾಡುವಂತಹ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದಷ್ಟು ಗಿಡಮೂಲಿಕೆ ಮದ್ದುಗಳನ್ನು ಕೊಡಬೇಕು. ಇದು ತಾಯಿಗೆ ಗೊತ್ತಿದ್ದಷ್ಟು ಮತ್ತು ತಾಯಿ ಕೊಡುವಷ್ಟು ಪ್ರೀತಿಯಿಂದ ಅತ್ತೆ ಕೊಡುವುದಿಲ್ಲ ಅನ್ನುವಂತ ಅವರ ನಂಬಿಕೆ. ಆದ್ರಿಂದ ಸರಿ ಗಮನಿಸಬೇಕು. ಆಷಾಢ ತಿಂಗಳಲ್ಲಿ 16 ದಿವಸ 16 ವಿಧದ ಕಷಾಯ, ಅದರಲ್ಲಿ ಕೃಶವಾದಂತಹ ಶರೀರಕ್ಕೆ ಉಳಿದ 15 ದಿವಸಗಳಲ್ಲಿ ಧಾತು ಪುಷ್ಟಿ ತುಂಬುವುದಕ್ಕೆ ವಿಶೇಷವಾದಂತ ಖಾದ್ಯಗಳನ್ನು ಮಾಡುವಂತ ಪದ್ಧತಿ ತುಳುನಾಡಿನಲ್ಲಿ. ಇಲ್ಲಿನ 2 ಗಿಡಗಳನ್ನ ಬಿಟ್ಟು, 2 ವೃಕ್ಷಗಳನ್ನ, ಕಾಸರಕ ಮತ್ತು ಇನ್ನೊಂದು ಕನಪಡೆ, ಅದಕ್ಕೆ ಕನ್ನಡದ ಹೆಸರು ಗೊತ್ತಿಲ್ಲ, ಅದೆರಡರ ವೃಕ್ಷವನ್ನು ಬಿಟ್ಟು ಮತ್ತೆಲ್ಲದರ ಬೇರು ಮದ್ದು, ಚಕ್ಕೆ ಮದ್ದು, ಚಿಗುರು ಮದ್ದುಗಳನ್ನು ಕೊಡುವಂಥ ಪದ್ಧತಿ ಇದೆ. ಎಲ್ಲವನ್ನು ಉಪಯೋಗಿಸಿ ಮದ್ದು ಕೊಡುವಂಥ ಪದ್ಧತಿ ಇದೆ. ಆ ಒಂದು ಸಂಕಲ್ಪದಿಂದ ನನ್ನ ಮಗಳು ಬಂದರೆ ಮಗಳ ಪ್ರಥಮ ಗರ್ಭಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಮದ್ದು ಮೂಲಿಗಳನ್ನು ನಾನು ಮಾಡ್ತಾ ಇದ್ದೆ ಅಂತೇಳಿ ತಾಯಿ ಪ್ರಾರ್ಥಿಸುತ್ತಾ ಅವಳನ್ನು ತವರು ಮನೆಗೆ ಕರೆಯುವಂಥ ಪದ್ಧತಿ. ಒಂದು ವೇಳೆ ಜೋರಿನ ಅತ್ತೆ, ತುಳುವಲ್ಲಿ ಕೋಕೈ ಅಂತ ಹೇಳುವಂಥದ್ದು, ಕೋಕೈ ಇದ್ದ ಮಾಮಿ ಅಂತ ಹೇಳುವಂಥ ಅಂತ ಅತ್ತೆ ಎಲ್ಲಿಗೆ ಹೋಗೋದು, ಇಲ್ಲಿ ಮನೆಯಲ್ಲಿ ಕೆಲಸ ಇದೆ, ನೀನು ಹೋಗೋದು ಬೇಡ ಅಂತೇಳಿ ಜೋರು ಮಾಡಿ, ನೀನು ಹೋಗೋದು ಬೇಡ ಅಂತ ತಡೆ ಹಿಡಿದ್ರೆ, ತವರು ಮನೆಗೆ ಆಷಾಢದಲ್ಲಿ ಕೂತ್ಕೊಳ್ಳಿಕ್ಕೆ ಕಳಿಸಿಕೊಡದಿದ್ರೆ ಅತ್ತೆಯ ಕಣ್ಣು ಒಡೆಯುತ್ತದೆ ಅನ್ನುವಂಥ ಗಾದೆಯನ್ನು ಕಟ್ಟಿದ್ದಾರೆ. ಆ ಗಾದೆಯನ್ನು ಕಟ್ಟುವ ಮುಖೇನ ಆ ಹೆದರಿಕೆಯಿಂದಲಾದರೂ ಅತ್ತೆ ತನ್ನ ಸೊಸೆಯನ್ನ ತವರು ಮನೆಗೆ ಕಳಿಸಿಕೊಡ್ಲಿ ಅನ್ನುವಂತಹ ಒಂದು ಎಂಥ ಬಾಂಧವ್ಯ ತುಳುವರದ್ದು.
ಎಂಥ ಕರುಳುಬಳ್ಳಿ ಸಂಬಂಧ, ಎಂಥ ತಾಯಿ ಮಕ್ಕಳ ಮಮತೆ. ಅಂತಹ ಒಂದು ಅದ್ಭುತವಾದಂತಹ ಆಟಿ ಕುಳ್ಳುನಿ ಅನ್ನುವಂತಹ ಒಂದು ಆಚರಣೆಯ ಮಹತ್ವ ಇದು. ಇದನ್ನು ತಾವೆಲ್ಲರೂ ತಿಳ್ಕೊಳ್ಬೇಕು ಅಂತ ಹೇಳ್ಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಇನ್ನು ಮುಂದಕ್ಕೂ ಇಂತಹ ವಿಶೇಷವಾದಂತಹ ಆಚರಣೆಗಳ ಒಳ ತಿರುಳನ್ನು ತಿಳಿಸ್ತೇನೆ. ನಮಸ್ಕಾರ.